ಸ್ನೇಹಿತರೆ, ಯಾವ ಫ್ರೀಡಮನ್ನು ನಾವು ಇಷ್ಟು ಫ್ರೀಯಾಗಿ ಅನುಭವಿಸ್ತಿದ್ದೇವೋ ಆ ಫ್ರೀಡಮ್ ನಮಗೆ ತುಂಬ ಫ್ರೀಯಾಗಿ ಸಿಗಲಿಲ್ಲ ಅಂತ ನಾವು ಸ್ವಲ್ಪ ಹಿಂದೆ ತಿರುಗಿ ನೋಡಬೇಕಾದಂತಹ ಅನಿವಾರ್ಯತೆ ಇದೆ. ಸ್ನೇಹಿತರೆ, ದೇಶದ ವಿವಿಧ ಭಾಗಗಳಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಜ್ವಲನಗೊಳ್ಳುತ್ತೆ. ಆದರೆ ನಾವು ನಮ್ಮ ಸುತ್ತಮುತ್ತ ಆದಂತಹ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಒಂದಿಷ್ಟು ನಾವು ಈ ಸಂದರ್ಭದಲ್ಲಿ ಗಮನ ಹರಿಸಬೇಕಾಗಿದೆ. ಯಾಕೆಂತ ಕೇಳಿದ್ರೆ, ಸುಳ್ಯ, ಮಂಗಳೂರು, ದಕ್ಷಿಣ ಕನ್ನಡ ಕರಾವಳಿಯ ಈ ಭಾಗಗಳಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಬರೋಬ್ಬರಿ 20 ವರ್ಷಗಳ ಮುಂಚೆಯೇ ಒಂದು ಸ್ವಾತಂತ್ರ್ಯದ ಕಿಚ್ಚು ಮೊಳಗಿರುತ್ತೆ. ಬ್ರಿಟಿಷರ ವಿರುದ್ಧ ಎದೆಯುಬ್ಬಿಸಿ ಸ್ವಾತಂತ್ರ್ಯದ ಕಹಳೆಯನ್ನು ಮೂಡಿಸಿದಂತಹ ಹೋರಾಟ ಅದು. ಆದರೆ ದುರಾದೃಷ್ಟವಶಾತ್ ಬ್ರಿಟಿಷರು ಅದನ್ನು ಕಲ್ಯಾಣಪ್ಪನ ದಂಗೆ ಅಥವಾ ಕಲ್ಯಾಣಪ್ಪನ ಕಾಟಕಾಯಿ ಅಥವಾ ರೈತರ ದಂಗೆ ಅಂತ ಹೇಳಿ ಆ ದಂಗೆಯನ್ನು ಬದಿಗೊಂದಿಸಿ ಬಿಡ್ತಾರೆ. ಸ್ನೇಹಿತರೆ, ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದ ನೆನಪುಗಳನ್ನು ಹುಟ್ಟು ಹಾಕಿದಂತಹ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ ಬರೋಣ. ಬ್ರಿಟಿಷರ ದಾಸ್ಯತ್ವದ ಸಂಕೋಲೆಯನ್ನು ಕಳಚಿ ಸ್ವಾತಂತ್ರ್ಯದ ಕಹಳೆಯನ್ನು ಮೂಡಿಸಿದ ಮೊದಲ ಸ್ವಾತಂತ್ರ್ಯದ ಹೋರಾಟ ಅದು. ಸ್ನೇಹಿತರೆ, ಇದು ನಡೆದದ್ದು ಮಂಗಳೂರು, ದಕ್ಷಿಣ ಕನ್ನಡದ ಭಾಗಗಳಲ್ಲಿ ಆದರೂ ಕೂಡ ಇದರ ಮೂಲ ಇರೋದು ಸುಳ್ಯದಲ್ಲಿ. ಬರೋಬ್ಬರಿ 13 ದಿನಗಳ ಕಾಲ ಬ್ರಿಟಿಷರ ವಿರುದ್ಧ ಎದೆಯುಬ್ಬಿಸಿ ಸ್ವಾತಂತ್ರ್ಯದ ಕಹಳೆಯನ್ನು ಮೂಡಿಸಿದಂತಹ ಯಶೋಗಾಥೆ ಇದು. ಕೊಡಗು ಪ್ರದೇಶವನ್ನು ವಿಭಜಿಸಿ ಸೌತ್ ಕೆನರಾ ಅಂತ ಹೇಳುವ ಅಧೀನವನ್ನು ಕೂಡ ಬ್ರಿಟಿಷರು ನಿರ್ಮಾಣ ಮಾಡ್ತಾರೆ. ಟಿಪ್ಪು ಮರಣದ ನಂತರ ಬಹುಭಾಗವನ್ನು ಬ್ರಿಟಿಷರು ಆಕ್ರಮಣ ಮಾಡಿಕೊಳ್ತಾರೆ. ತದನಂತರದ ದಿನಗಳಲ್ಲಿ ಸುಳ್ಯ, ಕೊಡಗು ಈ ಭಾಗಗಳನ್ನು ಕೂಡ ಬ್ರಿಟಿಷರು ವಶ ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಕೊಡಗನ್ನು ಆಳ್ತಿದ್ದದ್ದು ಹಾಲೇರಿ ಮನೆತನದ ಚಿಕ್ಕವೀರ ರಾಜ ಅಂತ ಹೇಳುವ ಒಬ್ಬ ಒಡೆಯ. ಈ ರಾಜನ ಆಳ್ವಿಕೆಗಳು ಸರಿಯಾಗಿಲ್ಲ ಎಂಬ ನಿರ್ಧಾರವನ್ನು ಮಾಡಿದಂತಹ ಬ್ರಿಟಿಷರು ಅವನನ್ನು ಪದಚ್ಯುತಿಗೊಳಿಸ್ತಾರೆ. ಸ್ನೇಹಿತರೆ, ಆ ಸಂದರ್ಭದಲ್ಲಿ ಲಾರ್ಡ್ ಡಾಲ್ಹೌಸಿ ತಂದಿದ್ದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳುವ ಒಂದು ಕಾಯ್ದೆಯಿಂದಾಗಿ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಕೂಡ ಬ್ರಿಟಿಷರ ವಿರುದ್ಧ ಸಿಡಿದೇಳ್ತಾರೆ. ಇದೇ ರೀತಿ ಚಿಕ್ಕವೀರ ರಾಜನನ್ನು ಪದಚ್ಯುತಿಗೊಳಿಸಿದ ನಂತರ ಪೀಠಾರೋಹಣಕ್ಕೆ ವಂಶಸ್ಥರು ಇಲ್ಲದ ಕಾರಣ ನೇರ ಅಧಿಕಾರವನ್ನು ಬ್ರಿಟಿಷರು ಪಡೆದುಕೊಳ್ತಾರೆ. ಅದರ ಜೊತೆಗೆ ಬ್ರಿಟಿಷರು ಸುಳ್ಯ, ಕೊಡಗು ಈ ಭಾಗದ ಜನರ ಮೇಲೆ ಯಥೇಚ್ಛವಾದ ತೆರಿಗೆಯನ್ನು ಹಾಕ್ತಾರೆ. ಈ ಭಾಗದ ಜನರು ಇದಕ್ಕಿಂತ ಮೊದಲು ದವಸ ಧಾನ್ಯಗಳ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರು. ಆದರೆ ಬ್ರಿಟಿಷರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದೇ ತಡ ಇವೆಲ್ಲವನ್ನು ನಿರಾಕರಿಸಿ ಹಣದ ರೂಪದಲ್ಲಿ ತೆರಿಗೆಯನ್ನು ಕಟ್ಟಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ಅದು ಕೂಡ ಜನರು ಬೆಳೆದ ಬೆಳೆಗಳನ್ನು ಮಧ್ಯವರ್ತಿಗಳಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಅದರಿಂದ ಬಂದಂತಹ ಹಣವನ್ನು ಬ್ರಿಟಿಷರಿಗೆ ನೀಡುವಂತಹದ್ದು ಆ ಸಂದರ್ಭದಲ್ಲಿ ಕಷ್ಟಕರವಾಗಿತ್ತು. ಯಾಕೆಂದರೆ ಯಥೇಚ್ಛವಾದ ತೆರಿಗೆಯನ್ನು ಭಾರತೀಯರ ಮೇಲೆ ಆ ಸಂದರ್ಭದಲ್ಲಿ ಹೇರಲಾಗಿತ್ತು. ಇದರಿಂದ ಸಿಟ್ಟಿಗೆದ್ದಂತಹ ಜನರು ಬ್ರಿಟಿಷರ ವಿರುದ್ಧ ಹೌಹಾರ್ತಾರೆ. ಆ ಭಾಗದ ಜನರು ಯಾವುದೋ ಸಮಾರಂಭಕ್ಕೋ ಯಾವುದೋ ಮದುವೆಗೋ ತಯಾರಾದ ರೀತಿಯಲ್ಲಿ ಒಂದೊಂದು ಕಡೆಗಳಲ್ಲಿ ಗುಂಪು ಸೇರ್ಲಿಕ್ಕೆ ಆರಂಭ ಮಾಡ್ತಾರೆ. ಆದರೆ ಬ್ರಿಟಿಷರು ಇದ್ಯಾವುದೋ ಸಮಾರಂಭ ಇರ್ಬೋದು ಅಂತ ಹೇಳಿ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಜನರನ್ನು ಒಳಗೊಂಡಂತಹ ಭಾರತೀಯರ ತಂಡ ಬ್ರಿಟಿಷರ ಮೇಲೆ ಹೌಹಾರಿ ದೊಡ್ಡ ಕಿಚ್ಚನ್ನು ಸಿಡಿಸುತ್ತೆ ಎಂಬ ಸಣ್ಣ ವಿಷಯವನ್ನು ಅವರು ಆ ಸಂದರ್ಭದಲ್ಲಿ ಮರೆತು ಬಿಟ್ಟಿದ್ರು. ಈ ಎಲ್ಲ ಸ್ಥಿತಿಗಳಿಂದ ಜನರಿಗೆ ಒಂದೆಡೆ ಹಸಿವನ್ನು ತಾಳಲಾಗಲಿಲ್ಲ, ಹಾಗೂ ಒಂದೆಡೆ ಇದು ಅಧಿಕಾರದ ವಿರುದ್ಧ ದಂಗೆ ಏಳಲಿಕ್ಕೆ ಬಹುಮುಖ್ಯ ಕಾರಣವಾಗಿ ನಿಂತಿತು. ಇದೇ ಸಂದರ್ಭದಲ್ಲಿ ಅಪರಂಪ ಅಂತ ಹೇಳುವ ವ್ಯಕ್ತಿ ನಾನೇ ರಾಜವಂಶದ ಮುಂದಿನ ಅನುವಂಶಿ ಅಂತ ಹೇಳುವಾಗ ಇವನ ಪರವಾಗಿ ಒಂದಿಷ್ಟು ಜನಸಾಗರ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಲು ಸಜ್ಜಾಗುತ್ತೆ. ಆದರೆ ಈ ಜಂಗಮನಾಗಿದ್ದ ಅಪರಂಪನನ್ನು ಕೂಡ ಬ್ರಿಟಿಷರು ಬಂಧಿಸಿ ಬಿಡ್ತಾರೆ. ನಂತರದ ದಿನಗಳಲ್ಲಿ ಸ್ವಾತಂತ್ರ್ಯದ ಕಾವು ಸ್ವಲ್ಪ ತಣ್ಣಗಾಗುತ್ತಾ ಬರುತ್ತೆ. ಈ ಸಂದರ್ಭದಲ್ಲಿ ಪುಟ್ಟಬಸಪ್ಪ ಅಂತ ಹೇಳುವ ವ್ಯಕ್ತಿ ನಾನು ಚಿಕ್ಕವೀರ ರಾಜ ವಂಶಸ್ಥ ಅಂತ ಹೇಳಿ ಬರುವಾಗ ಆತನನ್ನೇ ರಾಜನನ್ನಾಗಿ ಘೋಷಿಸಿ ಇವನನ್ನೇ ಕಲ್ಯಾಣ ಸ್ವಾಮಿ ಅಂತ ಹೇಳಿ ಬಿಂಬಿಸ್ತಾರೆ. ಸುಮಾರು 2000ಕ್ಕೂ ಹೆಚ್ಚು ಯುವಕರನ್ನೊಳಗೊಂಡಂತಹ, ರೈತರನ್ನೊಳಗೊಂಡಂತಹ ತಂಡ ಬ್ರಿಟಿಷರನ್ನು ನಿಧಾನವಾಗಿ ಆಕ್ರಮ ಮಾಡಲಿಕ್ಕೆ ಒಗ್ಗಟ್ಟಾದ ವಿಷಯವೇ ಬ್ರಿಟಿಷರಿಗೆ ಗೊತ್ತಾಗೋದಿಲ್ಲ. ಬ್ರಿಟಿಷರು ಬೆಳ್ಳಾರೆಯಲ್ಲಿ ಮಾಡಿಕೊಂಡಿದ್ದಂತಹ ಒಂದು ಖಜಾನೆಗೆ ನುಗ್ಗಿ ಅಲ್ಲಿದ್ದಂತಹ ಪ್ರಜಾಪೀಠಕ ಹವಾಲ್ದಾರನನ್ನು ಕೊಂದು ಬಿಡ್ತಾರೆ.
ಅಲ್ಲಿದ್ದಂತಹ ಕೆಲವೊಂದಿಷ್ಟು ಶಸ್ತ್ರಾಸ್ತ್ರಗಳನ್ನು ಕೂಡ ಈ ರೈತರು ವಶಪಡಿಸಿಕೊಳ್ತಾರೆ. ಅಲ್ಲಿಯೇ ಬ್ರಿಟಿಷರ ವಿರುದ್ಧ ಸ್ವತಂತ್ರವಾದ ಧ್ವಜವನ್ನು ಕೂಡ ಆ ಸಂದರ್ಭದಲ್ಲಿ ಹಾರಿಸ್ತಾರೆ. ಅಲ್ಲಿಯೇ ಜೊತೆಗೆ ಬ್ರಿಟಿಷರ ವಿರುದ್ಧ ಇದ್ದಂತಹ ಕೆಲವೊಂದಿಷ್ಟು ಜನರು ಕೂಡ ಕಲ್ಯಾಣಪ್ಪನ ಕಡೆ ಅಥವಾ ಈ ಒಂದು ಬ್ರಿಟಿಷರ ವಿರುದ್ಧದ ಹೋರಾಟದ ಕಡೆಗೆ ಪುಷ್ಟಿಯನ್ನು ನೀಡ್ತಾರೆ. ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತಾರೆ. ಬೆಳ್ಳಾರೆಯ ಬೀರಣ್ಣ ಬಂಟರ ನೇತೃತ್ವದಲ್ಲಿ ಒಂದು ತಂಡ ಸುಬ್ರಹ್ಮಣ್ಯ, ಬಿಸಲೆ, ಉಪ್ಪಿನಂಗಡಿ ಕಡೆಗೆ ತೆರಳಿದರೆ, ಕಂಚುಡ್ಕು ರಾಮಗೌಡರು, ಕುಡಕಲ್ಲು ಪುಟ್ಟಗೌಡರ ನೇತೃತ್ವದಲ್ಲಿ ಮತ್ತೊಂದು ತಂಡ ಕುಂಬಳೆ, ಕಾಸರಗೋಡಿನತ್ತ ತೆರಳುತ್ತೆ. ಮತ್ತೊಂದು ತಂಡ ಬಂಟ್ವಾಳ, ಕಾರ್ಕಳಕ್ಕೂ ತೆರಳುತ್ತೆ. ರಾಮಗೌಡ ಮತ್ತು ಕಲ್ಯಾಣಪ್ಪನ ದಂಡು ಪುತ್ತೂರನ್ನು ವಶಕ್ಕೆ ಪಡೆದು ಅಲ್ಲಿದ್ದ ಇಂಗ್ಲಿಷ್ ಕರ್ಣಿಕರನ್ನು ಕೂಡ ಬಂಧಿಸ್ತಾರೆ. ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಕಲೆಕ್ಟರ್ ಕಚೇರಿ ಎದುರು ಕಲ್ಯಾಣಪ್ಪನ ಜೊತೆಗೂಡಿ ಸುಮಾರು 4,000ಕ್ಕೂ ಅಧಿಕ ರೈತರನ್ನೊಳಗೊಂಡಂತಹ ತಂಡ ಅಲ್ಲಿ ಬೀಡು ಬಿಟ್ಟು ಬಿಡುತ್ತೆ. ಆಗ ಎತ್ತರದ ಬಾವುಟ ಗುಡ್ಡೆಯ ಮೇಲೆ ಸೂರ್ಯನ ಲಾಂಛನವುಳ್ಳಂತಹ ಒಂದು ಬಾವುಟವನ್ನು ಕೂಡ ಅವರು ಊರಿ ಬಿಡ್ತಾರೆ. ಈ ಮೂಲಕ 1837 ಏಪ್ರಿಲ್ 5ರಂದು ಭಾರತೀಯರ ಪಾಲಿಗೆ ಸ್ವತಂತ್ರವಾಗಿ ಒಂದು ಬಾವುಟವನ್ನು ಕೂಡ ಅವರಲ್ಲಿ ನೆಲೆ ಊರಿಸ್ತಾರೆ. ಆ ದಿನ ಭಾರತೀಯರ ಪಾಲಿಗೆ ಮೊಟ್ಟ ಮೊದಲ ಸ್ವಾತಂತ್ರ್ಯ ಬಾವುಟ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ರಾರಾಜಿಸಿತ್ತು ಎಂಬುವಂಥದ್ದು ಹೆಮ್ಮೆಯ ವಿಚಾರ. ಆ ಸಂದರ್ಭದಲ್ಲಿ ಬ್ರಿಟಿಷರನ್ನು ಹೊಡೆದು ಉರುಳಿಸಿದೆವು ಅಂತ ಹೇಳುವ ಒಂದು ಸಂತೋಷದಲ್ಲಿ, ಒಂದು ಹಿಗ್ಗಿನಲ್ಲಿ ಕಲ್ಯಾಣಪ್ಪನ ಈ ಕ್ರಾಂತಿ ಯಶಸ್ವಿಯಾಯಿತು ಅಂತ ಹೇಳಿ ಸಂಗಡಿಗರು ಜಯಘೋಷವನ್ನು ಕೂಡ ಬಾರಿಸ್ತಾರೆ. ಸುಮಾರು 13 ದಿನಗಳ ಕಾಲ ಬ್ರಿಟಿಷರ ಪತ್ತೆಯೇ ಈ ಕರಾವಳಿ ಭಾಗಗಳಲ್ಲಿ ಇರೋದಿಲ್ಲ. ರೈತರ ದಂಗೆಗೆ, ರೈತರ ಹೋರಾಟಕ್ಕೆ ಹೆದರಿ ಬ್ರಿಟಿಷರು ಕೆಲವೊಂದಿಷ್ಟು ಭಾಗಗಳಲ್ಲಿ ಚದುರಿ ಪಲಾಯನವನ್ನು ಮಾಡ್ತಾರೆ. ಆದರೆ ಸಾವಿರಾರು ಜನರನ್ನು ಒಳಗೊಂಡಂತಹ ಬ್ರಿಟಿಷ್ ತಂಡ ಸಶಸ್ತ್ರಗಳನ್ನು, ಮದ್ದುಗುಂಡುಗಳನ್ನು ಹಿಡಿದುಕೊಂಡು ಅವಿತು ಕುಳಿತುಕೊಂಡಿರ್ತಾರೆ. ಹಾಗೂ ರೈತರು ನದಿಯಲ್ಲಿ ದಾಟ್ತಾ ಇರಬೇಕಾದ್ರೆ, ದೋಣಿ ಮೂಲಕ ದಾಟ್ತಾ ಇರಬೇಕಾದ್ರೆ ಆ ರಾತ್ರಿಯ ಸಂದರ್ಭದಲ್ಲಿ ಸಶಸ್ತ್ರವಾದಂತಹ ಮದ್ದುಗುಂಡುಗಳ ಸಹಾಯದಿಂದ, ಪ್ರಬಲವಾದ ಮದ್ದುಗುಂಡುಗಳಿಂದ ಭಾರತೀಯರ ಮೇಲೆ ದಾಳಿ ಮಾಡ್ತಾರೆ. ಬ್ರಿಟಿಷರ ದಾಳಿಯನ್ನು ತಾಳಲಾರದೆ ಬಹುತೇಕ ಸುಳ್ಯ ಕರಾವಳಿ ಮೂಲದ ರೈತರುಗಳು ಸತ್ತು ಹೋಗ್ತಾರೆ. ಅಂದ್ರೆ ವೀರ ಮರಣವನ್ನು ಆ ಸಂದರ್ಭದಲ್ಲಿ ಅಪ್ಪುತ್ತಾರೆ. ತದನಂತರದ ದಿನಗಳಲ್ಲಿ ಕಲ್ಯಾಣಪ್ಪನ ಜೊತೆಗಿದ್ದಂತಹ ತಂಡ ಚದುರಿ ಹೋಗುತ್ತೆ. 13 ದಿನಗಳ ಕಾಲ ಸ್ವತಂತ್ರವಾಗಿ ಹಾರಾಡಿದಂತಹ ಆ ಧ್ವಜವನ್ನು ಕೂಡ ಬ್ರಿಟಿಷರು ನೆಲಸಮ ಮಾಡ್ತಾರೆ. ಹಲವು ಹೋರಾಟಗಾರರನ್ನು ಬ್ರಿಟಿಷರು ಬಂಧಿಸ್ತಾರೆ. ಅದೇ ಸಂದರ್ಭದಲ್ಲಿ ಕಲ್ಯಾಣಪ್ಪ ಬ್ರಿಟಿಷರ ಕೈಯಿಂದ ತಪ್ಪಿಸಿಕೊಂಡು ಕಡಬದ ಕಡೆ ಓಡಿ ಬರ್ತಾನೆ. ಸುಮಾರು 1 ತಿಂಗಳುಗಳ ಕಾಲ ಅಡ್ಡಾಡುತ್ತಿದ್ದಂತಹ, ಅವಿತುಕೊಂಡು ಅಡ್ಡಾಡುತ್ತಿದ್ದ ಕಲ್ಯಾಣಪ್ಪನನ್ನು ಕೊನೆಗೂ ಬ್ರಿಟಿಷರು ಬಂಧಿಸ್ತಾರೆ ಹಾಗೂ ನೇಣಿಗೆ ಏರಿಸ್ತಾರೆ. ಕಲ್ಯಾಣಪ್ಪ ಹಾಗೂ ಬಂಗರಸನನ್ನು ಈಗಿನ ನಂತೂರು ಬಳಿಯ ಬಿಕರ್ನಕಟ್ಟೆಯ ದೊಡ್ಡ ಆಲದ ಮರಕ್ಕೆ ಅವರನ್ನು ನೇತು ಹಾಕಿಬಿಡ್ತಾರೆ. ಅಂದ್ರೆ ಗಲ್ಲಿಗೆ ಏರಿಸಿ ಬಿಡ್ತಾರೆ. ಕೆಲವೊಂದಿಷ್ಟು ದಿನಗಳ ಕಾಲ ಆ ಹೆಣವನ್ನು ಕೂಡ ತೆಗಿಲಿಕ್ಕೆ ಯಾರು ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ಅದು ಅಷ್ಟು ಭೀಕರವಾಗಿತ್ತು. ಯಾರಾದರೂ ಭಾರತೀಯರು ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದರೆ ನಿಮಗೆ ಇದೇ ಗತಿ ಅಂತ ಹೇಳಿ ತೋರಿಸಲಿಕ್ಕೆ ಸಲುವಾಗಿ ಬ್ರಿಟಿಷರು ಈ ರೀತಿಯಾಗಿ ಮಾಡ್ತಾರೆ. ನಂತರದ ದಿನಗಳಲ್ಲಿ ಕೆಲವೊಂದಿಷ್ಟು ವೀರ ಹೋರಾಟಗಾರರ ಹೆಣವನ್ನು ಸುಳ್ಯದಲ್ಲಿ ಕೂಡ ತಂದು ಇದೇ ರೀತಿಯಲ್ಲಿ ನೇತು ಹಾಕ್ತಾರಂತೆ. ಇದನ್ನು ಮುಟ್ಲಿಕ್ಕೂ ಕೂಡ ಆ ಸಂದರ್ಭದಲ್ಲಿ ಭಾರತೀಯರು ಹೆದರ್ತಾ ಇದ್ರು. ಯಾಕೆಂದ್ರೆ ಬ್ರಿಟಿಷರು ಅಷ್ಟು ಕ್ರೂರವಾಗಿ ನಡ್ಕೊಳ್ತಾ ಇದ್ರು ಸ್ನೇಹಿತರೆ. ಅನೇಕ ಚಳುವಳಿಗಾರರನ್ನು ಇದೇ ಮರದಲ್ಲಿ ಗಲ್ಲಿಗೇರಿಸಿ ವಿಚಿತ್ರವಾದ ವರ್ತನೆಯನ್ನು ತೋರಿಸಿದ್ದಂತಹ ಕಾರಣ ಆ ಪ್ರದೇಶಕ್ಕೆ ಭೀಕರವಾದ ಕಟ್ಟೆ ಅಥವಾ ಬಿಕರ್ನ ಕಟ್ಟೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಹೆಸರಾಗುತ್ತೆ. ಈ ರೈತರನ್ನೊಳಗೊಂಡಂತಹ ತಂಡ ಒಂದಿಷ್ಟು ಬ್ರಿಟಿಷರ ಕಚೇರಿಗಳನ್ನು ಧ್ವಂಸ ಮಾಡುತ್ತೆ, ಒಂದಿಷ್ಟು ರೆಕಾರ್ಡ್ಗಳನ್ನು ಸುಟ್ಟು ಹಾಕುತ್ತೆ, ಒಂದಿಷ್ಟು ಖಜಾನೆಗಳ ಹಣವನ್ನು ಲೂಟಿ ಮಾಡಿ ಶಸ್ತ್ರಾಸ್ತ್ರಗಳನ್ನು ಬಲವಾಗಿ ವಶಪಡಿಸಿಕೊಳ್ಳುವಲ್ಲಿ ಇವರು ಯಶಸ್ವಿ ಆಗ್ತಾರೆ. ಅಷ್ಟು ಮಾತ್ರವಲ್ಲ, 13 ದಿನಗಳ ಕಾಲ ಸ್ವತಂತ್ರ ಬದುಕನ್ನು ಈ ಕರಾವಳಿ, ಸುಳ್ಯ, ಕೊಡಗು ಮೂಲದ ರೈತರು ಸಂಭ್ರಮಿಸ್ತಾರೆ. ಬಹುಶಃ ಆ 13 ದಿನಗಳ ಕಾಲ ನಡೆದಂತಹ ಒಂದು ಘಟನೆ, ಒಂದು ಸ್ವಾತಂತ್ರ್ಯದ ಕಿಚ್ಚು, ಅಲ್ಲಿ ಮೂಡಿದಂತಹ ಸ್ವಾತಂತ್ರ್ಯದ ಕಹಳೆ ಬಹುಶಃ ನಂತರ ನಡೆಯುವಂತಹ ಪ್ರತಿಯೊಂದು ಹೋರಾಟಗಳಿಗೂ ಕೂಡ ಬುನಾದಿ ಆಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕಿಲ್ವೇನೋ ಅಂತ ಭಾವಿಸ್ತೇನೆ. ಇಂತಹ ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತ ನಡೆದಿರುತ್ತೆ. ಆದರೆ ದುರಾದೃಷ್ಟವಶಾತ್ ಅದನ್ನು ನಾವು ಗ್ರಹಿಸಿಕೊಳ್ಳುವಲ್ಲಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ವಿಫಲವಾಗಿರ್ತೇವೆ ಸ್ನೇಹಿತರೆ.
ಈ ಅಮರ ಸುಳ್ಯ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳುವ ಒಂದು ಹೋರಾಟ ಆರಂಭದ ಮೂಲ ಸುಳ್ಯ ಆದರೂ ಕೂಡ ಇದು ಜನಬಲವನ್ನು ಪಡೆದದ್ದು, ಇದು ಮತ್ತಷ್ಟು ಪುಷ್ಟಿ ಪಡೆದದ್ದು ಕೊಡಗು, ಸುಳ್ಯ, ದಕ್ಷಿಣ ಕನ್ನಡ, ಮಂಗಳೂರು, ಬಂಟ್ವಾಳ ಈ ಪ್ರದೇಶದ ಜನರಿಂದ. ಹಾಗೂ ಈ ಒಂದು ದಂಗೆಯನ್ನು ಬ್ರಿಟಿಷರು ಕೇವಲವಾಗಿ ಕಾಣಲು ಇದನ್ನು ಕಲ್ಯಾಣಪ್ಪನ ಕಾಟಕಾಯಿ ಅಥವಾ ಕಲ್ಯಾಣಪ್ಪನ ದಂಗೆ ಅಥವಾ ರೈತರ ದಂಗೆ ಅಂತ ಹೇಳಿ ಇದನ್ನು ಅತ್ಯಂತ ಕೀಳರಿಮೆಯಲ್ಲಿ ಕಾಣ್ತಾರೆ. ಬಹುಶಃ ನಾವು ಮನಗಾಣಬೇಕು, ಈ ದಂಗೆ ನಡೆದಿರುವಂಥದ್ದು 1837ರಲ್ಲಿ, ಅಂದರೆ ಬರೋಬ್ಬರಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ 20 ವರ್ಷಗಳ ಮುಂಚೆಯೇ ಈ ಒಂದು ಕರಾವಳಿ ಸುಳ್ಯದ ಭಾಗಗಳಲ್ಲಿ ಈ ರೀತಿಯಾದಂತಹ ಕಿಚ್ಚು ಬ್ರಿಟಿಷರ ವಿರುದ್ಧ ಅದು ಜ್ವಾಲಾಮುಖಿಗೊಂಡಿತ್ತು, ಅದು ಸ್ಫೂರ್ತಿಗೊಂಡಿತ್ತು, ಅದು ಪುಳಕಗೊಂಡಿತ್ತು. ಬ್ರಿಟಿಷರ ವಿರುದ್ಧ ಹೌಹಾರಲು, ಅವರ ಅಧಿಕಾರ ದರ್ಪವನ್ನು ಮುರಿಯಲು ಬಹುಶಃ ಆ 13 ದಿನಗಳ ಕಾಲ ಮಾಡಿದಂತಹ ಸ್ವಾತಂತ್ರ್ಯದ ಹಬ್ಬ ನಂತರದ ದಿನಗಳಲ್ಲಿ ಇಲ್ಲವಾಯಿತು. ನಂತರ 1947 ಆಗಸ್ಟ್ ನಮಗೆ ಸ್ವಾತಂತ್ರ್ಯ ಬರುತ್ತೆ. ಸ್ವಾತಂತ್ರ್ಯ ಚಳುವಳಿಯ ನಿಟ್ಟಿನಲ್ಲಿ ನಡೆದಂತಹ ಪ್ರತಿಯೊಂದು ಹೋರಾಟಗಳು ಕೂಡ ಹಾಗೂ ಇದರಲ್ಲಿ ವೀರ ಮರಣವನ್ನು ಅಪ್ಪಿದಂತಹ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ನಮ್ಮದೊಂದು ದೊಡ್ಡ ಸಲಾಮನ್ನು ತಿಳಿಸಬೇಕು ಅಂತ ಹೇಳ್ತಾ, ನಮ್ಮ ಇತಿಹಾಸದ ಪುಟಗಳಲ್ಲಿದ್ದಂತಹ ನಮ್ಮ ಸುತ್ತಮುತ್ತಲಿನ ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಪ್ರೋತ್ಸಾಹದೊಂದಿಗೆ ನಾನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಮತ್ತೊಂದು ಇಂತಹದ್ದೇ ಸ್ಫೂರ್ತಿದಾಯಕ ಸಂಚಿಕೆಯೊಂದಿಗೆ ನಾವು ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ನಮ್ಮ ಚಾನೆಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.